ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್. ಕೋವಿಶೀಲ್ಡ್ ಬೆಂಗಳೂರು, ದೆಹಲಿ ಸೇರಿದಂತೆ ವಿವಿಧ ಮಹಾನಗರ ತಲುಪಿದ ಕೋವಿಡ್-19 ಲಸಿಕೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ನಿಂದ ಹೊರಟ ಕೋವಿಶೀಲ್ಡ್ ಕೋವಿಡ್-19 ಲಸಿಕೆ ಬೆಂಗಳೂರು, ದೆಹಲಿ ಸೇರಿದಂತೆ ದೇಶದ ವಿವಿಧ ಮಹಾನಗರಗಳಿಗೆ ತಲುಪಿದೆ. ಇಂದು ಬೆಳಿಗ್ಗೆ 8 ಗಂಟೆಗೆ ಪುಣೆ ವಿಮಾನ ನಿಲ್ದಾಣದಿಂದ ಹೊರಟ ಸ್ಪೈಸ್ ಜೆಟ್ ವಿಮಾನ ಲಸಿಕೆಯನ್ನು ಹೊತ್ತು ದೆಹಲಿ ವಿಮಾನ ನಿಲ್ದಾಣಕ್ಕೆ 10 ಗಂಟೆ ಹೊತ್ತಿಗೆ ಬಂದಿಳಿಯಿತು. ಸೆರಮ್ ಇನ್ಸ್ಟಿಟ್ಯೂಟ್ ಪುಣೆ ವಿಮಾನ ನಿಲ್ದಾಣದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದು ಬೆಳಿಗ್ಗೆ 11:45 ಸುಮಾರಿಗೆ ಕೋವಿಡ್-19 ಸಾಂಕ್ರಾಮಿಕ ವಿರುದ್ಧ ಹೋರಾಡುವ ಬ್ರಹ್ಮಾಸ್ತ್ರ ಲಸಿಕೆ ಬಂದಿಳಿದ್ದು ಅಲ್ಲಿಂದ ವ್ಯಾಕ್ಸಿನ್ ಕೇಂದ್ರಗಳಿಗೆ ರವಾನೆಯಾಗಲಿದೆ. ಇಂದು 56.5 ಲಕ್ಷ ಡೋಸ್ ಕೋವಿಡ್-19 ಲಸಿಕೆಯನ್ನು ಪುಣೆಯಿಂದ 13 ಮಹಾನಗರಗಳಿಗೆ ತಲುಪಿಸಲು 4 ವಿಮಾನಯಾನ ಸಂಸ್ಥೆಗಳ 9 ವಿಮಾನಗಳಲ್ಲಿ ಸಾಗಿಸಲಾಗುತ್ತದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಜನವರಿ 15ರಿಂದ ಪದವಿ ಸಹಿತ ಎಲ್ಲ ಕಾಲೇಜು ಶುರು, ಹಾಜರಾತಿ ಕಡ್ಡಾಯ ಎಂದ ಡಿಸಿಎಂ. ಜನವರಿ 15ರಿಂದ ಎಲ್ಲ ಪದವಿ, ಸ್ನಾತಕೋತ್ತರ, ಪಾಲಿಟೆಕ್ನಿಕ್ ಹಾಗೂ ಎಂಜಿನಿಯರಿಂಗ್ ಆಫ್ಲೈನ್ ತರಗತಿಗಳು ಆರಂಭವಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಎಸ್ಒಪಿ ಜಾರಿ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಯಾವುದೇ ಕಾರಣಕ್ಕೂ ಮಾರ್ಗಸೂಚಿ ಮೀರುವಂತಿಲ್ಲ. ಶಿಕ್ಷಣ ಸಂಸ್ಥೆಗಳ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಪಾಲಿಸಬೇಕು. ವಿದ್ಯಾರ್ಥಿಗಳು ನೇರ ತರಗತಿಗಳಿಗೂ ಹಾಜರಾಗಬಹುದು, ಆನ್ಲೈನ್ ತರಗತಿಗೂ ಹಾಜರಾಗಬಹುದು. ಆ ಆಯ್ಕೆ ವಿದ್ಯಾರ್ಥಿಗಳಿಗೆ ಇರುತ್ತದೆ. 2ರಲ್ಲಿ 1ಕ್ಕೆ ಹಾಜರಾತಿ ಕಡ್ಡಾಯ ಎಂದು ಹೇಳಿದರು. ಉಳವಿ ಶ್ರೀ ಚನ್ನಬಸವೇಶ್ವರ ಜಾತ್ರೆ ರದ್ದು. ಇಂದು ದಿನಾಂಕ 12/1/2021 ನಡೆದ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ತಡೆಗಟ್ಟುವ ಹಿನ್ನೆಲೆಯಲ್ಲಿ 2021 ಸಾಲಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯಬೇಕಿದ್ದ ಉಳವಿ ಶ್ರೀ ಚನ್ನಬಸವೇಶ್ವರ ಜಾತ್ರೆಯನ್ನು ರದ್ದುಪಡಿಸಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಯಿತು. ಜಾತ್ರೆಯ ಬದಲಾಗಿ ಸಾಂಪ್ರದಾಯಿಕ ಆಚರಣೆಗಳು ಹಾಗೂ ವಿಧಿವಿಧಾನಗಳನ್ನು ನೆರವೇರಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಜಾತ್ರೆ ರದ್ದುಗೊಂಡ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಆಗಮನವನ್ನು ನಿರ್ಬಂಧಿಸಲಾಗಿದೆ ಎಂದು ಶ್ರೀಮತಿ ವಿದ್ಯಾಶ್ರೀ ಚಂದರಗಿ, ಸಹಾಯಕ ಕಮಿಷನರ್ ಕಾರವಾರ ಇವರು ಸಭೆಯಲ್ಲಿ ತಿಳಿಸಿದರು. ಬಣ್ಣದ ಪುಡಿಗಳಲ್ಲಿ ಮೂಡಿದ ಅದ್ಭುತ ಕಲಾಕೃತಿಗಳು, ಕರೋನಾ ಯೋಧರಿಗೆ ವಿಶೇಷ ಗೌರವ. ಕಾರವಾರದ ರಂಗೋಲಿ ಜಾತ್ರೆಯ ಚಿತ್ರಾವಳಿ. ಕಾರವಾರ ರಂಗೋಲಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ನಗರದ ಮಾರುತಿ ದೇವಸ್ಥಾನದ ಜಾತ್ರೆಯ ಅಂಗವಾಗಿ ಕಲಾವಿದರು ರಚಿಸಿದ ಬಣ್ಣ ಬಣ್ಣದ ರಂಗೋಲಿಗಳು ಇಲ್ಲಿನ ಮಾರುತಿ ಗಲ್ಲಿ ಹಾಗೂ ಕೆಇಬಿ ರಸ್ತೆಗಳ ಇಕ್ಕೆಲಗಳಲ್ಲಿರುವ ಮನೆಗಳ ಮುಂದೆ ಅದ್ಭುತವಾದ ರಂಗೋಲಿಗಳನ್ನು ಪ್ರತಿ ವರ್ಷ ಜಾತ್ರೆಯ ದಿನ ರಚಿಸಲಾಗುತ್ತದೆ. ಅವುಗಳಿಗೆ ಆಕರ್ಷಕ ಬಹುಮಾನಗಳು ಇರುತ್ತವೆ. ಇದೊಂದು ಸಂಪ್ರದಾಯವಾಗಿ ಬಂದಿದ್ದು, ಸ್ಥಳೀಯರು ಹೆಚ್ಚಿನ ಆಸಕ್ತಿ ಹೊಂದಿ ರಂಗೋಲಿಗಳಿಗೆ ಜೀವ ತುಂಬುವ ಕೆಲಸ ಮಾಡುತ್ತಾರೆ. ಈ ಬಾರಿ ಕರೋನಾದ ಹಾವಳಿ ಹೆಚ್ಚಿರುವ ಕಾರಣ ಅದರ ವಿರುದ್ಧ ಹೋರಾಡುತ್ತಿರುವ ವೈದ್ಯರು, ನರ್ಸ್ಗಳು, ಪೊಲೀಸರು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುವವರನ್ನು ರಂಗೋಲಿಗಳಲ್ಲಿ ಮೂಡಿಸಲಾಗಿದೆ. ಜೊತೆಗೆ ಸೋಂಕಿನಿಂದ ನಿಧನರಾದ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಅಸಹಜ ಸಾವು ಕಂಡ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ರಂಗೋಲಿ ಚಿತ್ರಗಳು ನೈಜ ಭಾವಚಿತ್ರಗಳಂತೆ ಕಾಣುತ್ತಿವೆ. ಕಾರವಾರದ ನಾಗರಿಕರಿಗೆ ಚಿರಪರಿಚಿತರಾಗಿರುವ ನಲ್ಲಿ ದುರಸ್ತಿ ಮಾಡುವ ಶೇಷುಗೌಡ ಅವರ ಚಿತ್ರವು ಆಕರ್ಷಿಸುತ್ತಿದೆ. ಉಳಿದಂತೆ ಆಂಜನೇಯ, ಗಣಪತಿ, ಈಶ್ವರ, ದುರ್ಗೆ, ರಾಧಾಕೃಷ್ಣರ ಚಿತ್ರಗಳು ಬಹಳ ಸುಂದರವಾಗಿ ಮೂಡಿ ಬಂದಿವೆ. ಜಾತ್ರೆಯ ಅಂಗವಾಗಿ ಮಾರುತಿ ದೇಗುಲ ಹಾಗೂ ಸುತ್ತಮುತ್ತಲಿನ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಪ್ರತಿ ವರ್ಷ ರಂಗೋಲಿಗಳನ್ನು ನೋಡಲು ಜನ ಜಂಗುಳಿಯೇ ಇರುತ್ತಿತ್ತು. ಆದರೆ ಈ ಬಾರಿ ಕರೋನಾ ಭೀತಿಯಿಂದ ಬಹಳಷ್ಟು ಮಂದಿ ಮನೆಗಳಲ್ಲೇ ಉಳಿದು ಮೊಬೈಲ್ ಫೋನ್ಗಳಿಗೆ ಬಂದ ಚಿತ್ರಗಳನ್ನೇ ಕಣ್ತುಂಬಿಕೊಂಡರು.
ಕಾಗದ ಕಾರ್ಖಾನೆಯ ಪೋಸ್ ವಾಹನಕ್ಕೆ ಬೆಂಕಿ. ದಾಂಡೇಲಿ. ಬೇರೆ ಊರಿನಿಂದ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಪೋಸ್ ತುಂಬಿಕೊಂಡು ಬರುತ್ತಿದ್ದ KA 22B 3969 ಸಂಖ್ಯೆಯ ವಾಹನಕ್ಕೆ ದಾಂಡೇಲಿಯ ಕರ್ಕ ಹತ್ತಿರ ಹಠಾತ್ತನೆ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ತೆರಳಿದ ದಾಂಡೇಲಿಯ ಪೊಲೀಸರು ಮತ್ತು ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಯಶಸ್ವಿಯಾಗಿದ್ದಾರೆ. ಆದರೆ ಟ್ರಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಡ್ರೈವರ್ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅಕಾಲಿಕ ಮಳೆ, ಮೊಳಕೆಯೊಡೆದ ಭತ್ತ, ಸಂಕಷ್ಟದಲ್ಲಿ ರೈತ. ಯಲ್ಲಾಪುರ. ವಾಯುಭಾರ ಕುಸಿತದಿಂದಾಗಿ ತಾಲೂಕಿನಲ್ಲಿ 1 ವಾರ ಬಿದ್ದ ಅಕಾಲಿಕ ಮಳೆಯು ರೈತರಿಗೆ ಸಂಕಟ ತಂದಿಟ್ಟಿದೆ. ಭತ್ತದ ಬೆಳೆ ಕಟಾವಿನ ಹಂಗಾಮು ಪ್ರಾರಂಭವಾದಾಗಲೇ ವರ್ಷಧಾರೆಯಾಗಿದೆ. ಇದರಿಂದ ಅಪಾರ ಹಾನಿಯಾಗಿದೆ. ಕಟಾವು ಮಾಡಿದ ಫಸಲಿಗೆ ಪರಿಹಾರ ನೀಡಲು ಕಾನೂನಿನಲ್ಲಿ ಅವಕಾಶ ಇಲ್ಲದಿರುವುದು ರೈತರಿಗೆ ಮತ್ತಷ್ಟು ಸಮಸ್ಯೆ ಉಂಟು ಮಾಡಿದೆ. ಭತ್ತದ ಬೆಳೆ ಕಟಾವು ಮಾಡಿಕೊಂಡು ಗೊಣಬೆ ಹಾಕಿಕೊಂಡ ರೈತರ ಬೆಳೆಯು ಬಚಾವಾಗಿದೆ. ಹಲವರು ಮೊದಲ ಮಳೆಗೆ ಎಚ್ಚರಿಕೆ ವಹಿಸಿ ಪ್ಲಾಸ್ಟಿಕ್ ತಾಡಪಾಲುಗಳನ್ನು ಮುಚ್ಚಿ ರಕ್ಷಣೆ ಮಾಡಿಕೊಂಡಿದ್ದಾರೆ. ಆದರೆ ಕಟಾವು ಮಾಡಿ ಗದ್ದೆಯಲ್ಲಿಯೇ ಬಿಟ್ಟವರಿಗೆ ನಷ್ಟವಾಗಿದೆ. ಹುಲ್ಲಿನಲ್ಲಿದ್ದ ಭತ್ತವು ಮಳೆಯಿಂದಾಗಿ ನೆಲಕ್ಕೆ ಬಿದ್ದಿದೆ. ಜೊತೆಗೆ ಹುಲ್ಲು ಹಾಳಾಗಿದೆ. ನೆಲಕ್ಕೆ ಬಿದ್ದ ಭತ್ತವು ಮೊಳಕೆ ಒಡೆದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ತಾಲೂಕಿನ ಕಿರವತ್ತಿ, ಮದ್ನೂರು, ಉಮ್ಮಚಗಿ ಭಾಗದ ಬಾಳಿಗದ್ದೆ, ಮಲ್ಲಾಪುರ, ಕೋಟೆಮನೆ, ತೋಟದ ಕಲ್ಲಳ್ಳಿ, ಕಾನಗೋಡ, ತುಡುಗುಣಿ ಮೊದಲಾದ ಗ್ರಾಮಗಳಲ್ಲಿ ಭತ್ತದ ಬೆಳೆ ಹೆಚ್ಚಿದೆ. ಇಲ್ಲಿನ ರೈತರು ಬೆಳೆದ ಫಸಲಿಗೆ ತೀವ್ರ ಹಾನಿಯಾಗಿದೆ. ಈ ಭಾಗದ ಬಹುತೇಕ ರೈತರ ಬೆಳೆಗಳು ಹಾನಿಯಾಗಿದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು, ಸರ್ಕಾರ ಪರಿಹಾರ ನೀಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗರಾ ಭಟ್ಟ, ಕುಪ್ಪಯ್ಯ ಪೂಜಾರಿ, ಖೈತಾನ್ ಬಿ ಡಿಸೋಜ, ಶಿವರಾಯ ಪೂಜಾರಿ ಒತ್ತಾಯಿಸಿದ್ದಾರೆ. ರಸ್ತೆ ಬದಿಯ ಕಂದಕ ಮುಚ್ಚಲು ಜನರ ಒತ್ತಾಯ. ಸಿದ್ದಾಪುರ. ತಾಲೂಕಿನ 16ನೇ ಮೈಲ್ಕಲ್ನಿಂದ ಯಲುಗಾರ್ ಕ್ರಾಸ್ ವರೆಗಿನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿಯೇ ರಸ್ತೆ ಪಕ್ಕ ಬಿದ್ದಿರುವ ಅಪಾಯದ ಕಂದಕಗಳನ್ನು ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 19.5 ಕಿಲೋಮೀಟರ್ ಇರುವ ಈ ರಸ್ತೆ ಕೆಲವೆಡೆ ಸಂಪೂರ್ಣ ಹೊಂಡ ಬಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿದೆ. ಈಗಾಗಲೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಲಾಖೆ ರಸ್ತೆಯಲ್ಲಿನ ಹೊಂಡ ಮುಚ್ಚಿ ನಂತರ ಮರು ಡಾಂಬರೀಕರಣ ಕಾಮಗಾರಿ ಆರಂಭಿಸಿದೆ. ಈ ಕಾರ್ಯ ಸ್ವಾಗತಾರ್ಹ. ಆದರೆ ರಸ್ತೆಗೆ ತಾಗಿಕೊಂಡೇ ಕೆಲವೆಡೆಗಳಲ್ಲಿ ಅಪಾಯದ ಕಂದಕ ಬಿದ್ದು ವಾಹನ ಸವಾರರಿಗೆ ಕಂಟಕಪ್ರಾಯವಾಗಿದೆ. ಈಗಾಗಲೇ ಕೆಲವು ದ್ವಿಚಕ್ರ ಸವಾರರು ಕಂದಕಕ್ಕೆ ಬಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಹಾಲ್ಕಡಿ, ಕುರವಂತೆ, ಭಂಡಾರಿಕೇರಿ, ಕಂಚಿಮನೆ, ಮಲ್ಕಾರ ಮತ್ತಿತರ ಕಡೆಗಳಲ್ಲಿ ರಸ್ತೆಗೆ ಹೊಂದಿಕೊಂಡೇ 7-8 ಅಡಿ ಆಳದ ಕಂದಕ ಬಿದ್ದಿವೆ. ಇಂತಹ ಅಪಾಯದ ಸ್ಥಳವನ್ನು ಸರಿಪಡಿಸಿಕೊಂಡು ಮರು ಡಾಂಬರೀಕರಣ ಕಾಮಗಾರಿ ನಡೆಸಬೇಕಿತ್ತು ಎಂದು ಕಿಲಾರ, ಕುರವಂತೆ, ಮುಠಳ್ಳಿ, ಹಾಡ್ಸಿಘಟ್ಟ, ವಾಜಗದ್ದೆ ಮತ್ತಿತರ ಭಾಗದ ಜನರು ಆಗ್ರಹಿಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.